ಒಂದು ಯಾವ ರೀತಿ ಆಗ್ತಿತ್ತು, ನಮ್ಮ ಕೂಲುವಂಥ ಮರದ ಮನೆಯಲ್ಲಿ ಒಂದು ಬಜ್ಜಿ ಅದು ವೀಳ್ಯದೆಲೆ ಅಡಿಕೆಯನ್ನಿಟ್ಟು ಒಂದರಲ್ಲಿ ಒಂದು ಗಂಡಸಿನ ವಸ್ತ್ರವು ಇನ್ನೊಂದರಲ್ಲಿ ಹೆಂಗಸಿನ ವಸ್ತ್ರಗಳನ್ನಿಟ್ಟು ಒಂದು ಪ್ರಾರ್ಥನೆ ಮಾಡಿದಲ್ಲಿ ಮದುವೆಯ ಕಾರ್ಯಕ್ರಮ ಮುಗಿಯುವಂಥದ್ದು ನಿಯಮ. ಎಲ್ಲಿ ಅದು ಒಂದು ಕಡೆಗಳಲ್ಲಿ ಅಲ್ಲಿ ಇಂಥ ಮಗು ಬೇರೆ ರೀತಿಯಲ್ಲಿ ಮರಣಪಟ್ಟರೆ ಇನ್ನೊಂದು ಕಡೆಗಳಲ್ಲಿ ಇನ್ನೊಂದಿದ್ದರೆ ಒಂದು ಮಾತಾಡಿಕೊಂಡು ಒಂದು ಬರೀ ಇಲ್ಲಿ ನಡೆಯುವಂಥದ್ದು ಏನು ಅಂತ ಹೇಳಿದರೆ, ಒಂದು 5 ಅಡಿಕೆ, ಒಂದು ವೀಳ್ಯದೆಲೆ, ಒಂದು ಸೇರು ಅಕ್ಕಿ, ಒಂದು ತೆಂಗಿನಕಾಯಲ್ಲಿ ಇದ್ದು ಹಿರಿಯರು ಪ್ರಾರ್ಥನೆ ಮಾಡಿದಲ್ಲಿ ಪ್ರೇತಗಳ ಮದುವೆಗಳು ಆಗ್ತದೆ. ಮತ್ತು ದೈವಾರಾಧನೆಯಲ್ಲೂ ಅದರಲ್ಲಿ ಬರುವ ಪ್ರೇತಾರಾಧನೆಗಳೆಲ್ಲವೂ ಒಂದು ಪ್ರಾರ್ಥನೆಯಲ್ಲಿಯೇ ಪರಿಹಾರ ಆಗುವಂಥದ್ದು. ಹಾಗಾದರೆ ಎಲ್ಲಕ್ಕೂ ಈ ಮದುವೆಗಳು ಆಗಲೇಬೇಕಾ ಎಂಬ ನಿಯಮ ಇದೆ ಬೇಕಾ? ಇದಕ್ಕೆ ಈಗ ಜನರನ್ನು ಸೋಲಿಸುವಂಥ ಹೆದರಿಸುವಂಥ ಕೆಲಸಗಳು ನಡೀತಾ ಇದೆ. ಇಂದಿನ ಕಾಲದಲ್ಲಿ ಮದುವೆಯಾಗಲು ಹುಡುಗ ಸಿಗ್ತಾ ಇಲ್ಲ, ಹುಡುಗಿ ಸಿಗ್ತಾ ಇಲ್ಲ ಎಂಬ ಮಾತೆ ಹೆಚ್ಚಾಗಿ ಕೇಳ್ತಾ ಇರ್ತೇವೆ. ಈ ನಡುವೆ ಪ್ರೇತದ ಮದುವೆಗೂ ವಧುವರರು ಕೂಡಿ ಬರುತ್ತಿಲ್ಲ ಎಂಬ ಹೊಸ ಚರ್ಚೆಯೊಂದು ಸೃಷ್ಟಿಯಾಗಿದೆ. ಕರಾವಳಿಯಾದ್ಯಂತ ಮನೆ ಮಾತಾಗಿರುವ ಪ್ರೇತ ಮದುವೆ ಈಗ ವರನ ಹುಡುಕಾಟದಿಂದ ಬಹಳಷ್ಟು ಸುದ್ದಿಯಲ್ಲಿದೆ. 30 ವರ್ಷಗಳ ಹಿಂದೆ ತೀರಿ ಹೋದ ಹೆಣ್ಣು ಮಗುವಿಗೆ ಅದೇ ಜಾತಿಯ ಕುಲ ಗೋತ್ರ ಸರಿ ಹೊಂದುವ 30 ವರ್ಷದ ಹಿಂದೆ ತೀರಿ ಹೋದ ಗಂಡು ಮಗುವಿನ ಮನೆಯವರು ಪ್ರೇತ ಮದುವೆ ಮಾಡಿಸಲು ತಯಾರಿದ್ದಾರೆ, ಸಂಪರ್ಕಿಸಿ. ಹೀಗೊಂದು ಜಾಹೀರಾತು ಕರಾವಳಿಯಲ್ಲಿ ಭಾರಿ ವೈರಲ್ ಆಗಿತ್ತು. ಇದು ಕೆಲವರಿಗೆ ಹಾಸ್ಯವಾಗಿ ಕಂಡ್ರು ಜಾಹೀರಾತು ನೀಡಿದ ಮನೆಯವರಿಗೆ ಹಾಗೂ ತುಳುವರಿಗೆ ಭಾವನಾತ್ಮಕ ವಿಷಯ. ಯಾಕಂದ್ರೆ ತುಳುನಾಡಿನಲ್ಲಿ ಅದೆಷ್ಟೋ ಮನೆಗಳಲ್ಲಿ ಈ ಪ್ರೇತ ಮದುವೆ ನಡೆಯುತ್ತಲೇ ಇದೆ. ಹೀಗಾಗಿಯೇ ಅವಿವಾಹಿತರಾಗಿ ಅಕಾಲಿಕವಾಗಿ ಗತಿಸಿದ ಹೆಣ್ಣಿನ ಮನೆಯವರು 30 ವರ್ಷದ ಪ್ರಾಯದ ಗತಿಸಿದ ಗಂಡು ಬೇಕು ಅಂತ ಕರಾವಳಿಯ ಪ್ರಸಿದ್ಧ ದಿನಪತ್ರಿಕೆಯಲ್ಲಿ ಜಾಹೀರಾತು ನೀಡಿದ್ದಾರೆ. ಮದುವೆ ಆಗದೆ ಮೃತಪಟ್ಟರೆ ಅವರಿಗೆ ಸದ್ಗತಿ ಇಲ್ಲ ಎಂಬುದು ತುಳುವರ ಬಲವಾದ ನಂಬಿಕೆ. ಹೀಗಾಗಿ ಮದುವೆಯಾಗದೆ ಅಕಾಲಿಕವಾಗಿ ಸತ್ತವರಿಗೆ ಪ್ರಾಯ ಪ್ರಬುದ್ಧವಾಗುವ ಹೊತ್ತಿಗೆ ಮದುವೆಯ ಬಗ್ಗೆ ಕುಟುಂಬಸ್ಥರು ಚಿಂತನೆ ಮಾಡ್ತಾರೆ. ಕೆಲವೊಂದು ಕಡೆಗಳಲ್ಲಿ ಗತಿಸಿದವರೇ ತಮ್ಮ ಮದುವೆಯ ಬಗ್ಗೆ ಕುಟುಂಬದವರಿಗೆ ತೊಂದರೆ ನೀಡಿ ನೆನಪಿಸೋದು ಇದೆ ಎನ್ನೋ ನಂಬಿಕೆ ತುಳುವರಲ್ಲಿದೆ. ಇದರಂತೆ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ಮೂಲದ ನಿವಾಸಿಯೊಬ್ಬರ ಮನೆ ಮತ್ತು ಕುಟುಂಬದಲ್ಲಿ ಇತ್ತೀಚೆಗೆ ಆತಂಕಕಾರಿ ಘಟನೆಗಳು ನಡೀತಾ ಇದ್ವು. ಪ್ರಶ್ನಾ ಚಿಂತನೆಯಲ್ಲಿ ಅವಲೋಕಿಸಿದಾಗ ಇದು ಪ್ರೇತ ಬಾಧೆ ಎಂದು ತಿಳಿಯಿತು. ಅವರ ಮನೆಯಲ್ಲಿ 30 ವರ್ಷದ ಹಿಂದೆ 1 ತಿಂಗಳ ಹಸುಗೂಸು ಮೃತಪಟ್ಟಿತ್ತು. ಅದೀಗ ವಿವಾಹ ವಯಸ್ಸಿಗೆ ಬಂದಿರೋದ್ರಿಂದ ತೀರಿ ಹೋದಾಕೆಗೆ ಮದುವೆ ಮಾಡಿಸಬೇಕು ಎಂದು ತಿಳಿಯಲಾಯಿತು. ಅದರಂತೆ ಇದೀಗ ವರನ ಹುಡುಕಾಟಕ್ಕಾಗಿ ಪತ್ರಿಕೆಯಲ್ಲಿ ಜಾಹೀರಾತು ನೀಡಿದ್ದಾರೆ. ಪ್ರೇತ ಮದುವೆ ಅಂದ್ರೆ ಇದು ಕಾಟಾಚಾರದ ಮದುವೆಯಲ್ಲ. ಜೀವಂತ ಇರುವವರ ಮದುವೆ ಹೇಗೆ ನಡೆಯುತ್ತೋ ಅದೇ ರೀತಿ ಪ್ರೇತಗಳ ಮದುವೆಯೂ ನಡೆಯುತ್ತೆ. ಇಲ್ಲಿ ಹೆಣ್ಣು ಗಂಡು ನೋಡುವ ಶಾಸ್ತ್ರದಿಂದ ಹಿಡಿದು ನಿಶ್ಚಿತಾರ್ಥ, ಮದುವೆ ದಿನ ವರನ ಮನೆಗೆ ದಿಬ್ಬಣ ಬರುವುದು, ಹೆಣ್ಣಿಗೆ ಸೀರೆ, ರವಕೆ, ಕರಿಮಣಿ, ಕಾಲುಂಗುರ, ಬಳೆ, ಗಂಡಿಗೆ ಪಂಚೆ, ಶರ್ಟ್ ಸಿದ್ಧಪಡಿಸಿ ಶಾಸ್ತ್ರಬದ್ಧವಾಗಿಯೇ ಮದುವೆಯಾಗುತ್ತದೆ. ಧಾರಿಯ ಬಳಿಕ ಸೇರಿದವರಿಗೆ ಮದುವೆ ಊಟವನ್ನ ಬಡಿಸಲಾಗುತ್ತೆ. ಸಾಮಾನ್ಯವಾಗಿ ಪ್ರೇತ ಮದುವೆ ಆಷಾಢ ತಿಂಗಳ ರಾತ್ರಿ ವೇಳೆ ನಡೆಯುವುದು ಸಂಪ್ರದಾಯ. ಈ ಹಿಂದೆ ಪ್ರೇತ ಮದುವೆ ಕುಟುಂಬಕ್ಕೆ ಸೀಮಿತವಾಗಿ ಗೌಪ್ಯವಾಗಿ ನಡೀತಾ ಇದೆ. ಆದ್ರೆ ಕೆಲ ವರ್ಷಗಳಿಂದ ಮುಕ್ತವಾಗಿ ಸ್ವಲ್ಪ ಮಟ್ಟಿಗೆ ಅದ್ಧೂರಿಯಾಗಿ ನಡೀತಾ ಇದೆ. ಒಟ್ಟಿನಲ್ಲಿ ಪ್ರೇತ ಮದುವೆ ಮಾಡಿದ ಬಳಿಕ ಕುಟುಂಬದಲ್ಲಿ ನೆಮ್ಮದಿ ಕಂಡುಕೊಂಡವರು ಸಾಕಷ್ಟು ಜನ ನಮ್ಮ ಮುಂದೆ ಇರೋದ್ರಿಂದ ಇಂದಿಗೂ ಈ ನಂಬಿಕೆ ಜೀವಂತ ಉಳಿದಿದೆ ಎಂಬುದಂತೂ ಸತ್ಯ. ನಮ್ಮ ಮನಸ್ಸಿಗೆ ಬಂತು, ನಮ್ಮ ಜೊತೆ ಇರುವವರು, ನಮ್ಮನ್ನು ಬಿಟ್ಟು ಹೋದವರು, ಅವರನ್ನು ನಾವು ಅಷ್ಟಕ್ಕೆ ಬಿಡಲಿಕ್ಕೆ ಆಗೋದಿಲ್ಲ. ಅವರನ್ನು ಏಜಿಗೆ ಬಂದಾಗ ಒಂದು ಮದುವೆ ಮಾಡಿ ಕಡುವ ಕ್ರಮ ಅಂತ ಒಂದು ಬಂತು. ಅದರ ಜೊತೆ ನಾವು ನಮ್ಮ ಪರಸ್ಪರಲ್ಲಿ ಮಾತಾಡಿ ಒಂದು ಗಂಡನ್ನು ಹುಡುಕಿ, ಅಂದರೆ ಅದಕ್ಕೆ ಸ್ವಲ್ಪ ಕ್ರಮಗಳಿವೆ, ಅದರ ಮುಖಾಂತರ ನಾವು ಮದುವೆ ಮಾಡಿಕೊಟ್ಟಿದ್ದೇವೆ. ಇವಾಗ ಏನಾಗಿದೆ ಅಂದರೆ ಅದು ಹೊರಗಿನ ಪ್ರಪಂಚಕ್ಕೆ ಅದೊಂದು ಒಂದು ವಿಸ್ಮಯ ಅಥವಾ ಒಂದು ಅಪಹಾಸ್ಯದ ರೀತಿಯಾಗಿದೆ. ಆದರೆ ಇಲ್ಲಿ ನಡೆಯುತ್ತೇವೆ ತುಳುನಾಡಿನಲ್ಲಿ ಅದು ಯಾವಾಗಲೂ ನಡೀತಿದೆ. ಅದರದ್ದು ಗುಟ್ಟಾಗಿ ಅಥವಾ ಸಣ್ಣ ಮಟ್ಟಿನಲ್ಲಿ ನಡೆಯುತ್ತಿದೆ. ಯಾಕಂತ ಹೇಳಿದ್ರೆ ಒಂದು ಯಾವ ರೀತಿ ಆಗ್ತಿತ್ತು, ನಮ್ಮ ಕೂಲುವಂಥ ಮರದ ಮನೆಯಲ್ಲಿ ಒಂದು ಬಜ್ಜಿ ಅದು ವೀಳ್ಯದೆಲೆ ಅಡಿಕೆಯನ್ನಿಟ್ಟು ಒಂದರಲ್ಲಿ ಒಂದು ಗಂಡಸಿನ ವಸ್ತ್ರವು ಇನ್ನೊಂದರಲ್ಲಿ ಹೆಂಗಸಿನ ವಸ್ತ್ರಗಳನ್ನಿಟ್ಟು ಒಂದು ಪ್ರಾರ್ಥನೆ ಮಾಡಿದಲ್ಲಿ ಮದುವೆಯ ಕಾರ್ಯಕ್ರಮ ಮುಗಿಯುವಂಥದ್ದು ನಿಯಮ. ಎಲ್ಲಿ ಅದು ಒಂದು ಕಡೆಗಳಲ್ಲಿ ಅಲ್ಲಿ ಇಂಥ ಮಗು ಬೇರೆ ರೀತಿಯಲ್ಲಿ ಮರಣಪಟ್ಟರೆ ಇನ್ನೊಂದು ಕಡೆಗಳಲ್ಲಿ ಇನ್ನೊಂದಿದ್ದರೆ ಒಂದು ಮಾತಾಡಿಕೊಂಡು ಒಂದು ಬರೀ ಇಲ್ಲಿ ನಡೆಯುವಂಥದ್ದು ಏನು ಅಂತ ಹೇಳಿದರೆ, ಒಂದು 5 ಅಡಿಕೆ, ಒಂದು ವೀಳ್ಯದೆಲೆ, ಒಂದು ಸೇರು ಅಕ್ಕಿ, ಒಂದು ತೆಂಗಿನಕಾಯಲ್ಲಿ ಇದ್ದು ಹಿರಿಯರು ಪ್ರಾರ್ಥನೆ ಮಾಡಿದಲ್ಲಿ ಪ್ರೇತಗಳ ಮದುವೆಗಳು ಆಗ್ತದೆ. ಮತ್ತು ದೈವಾರಾಧನೆಯಲ್ಲೂ ಅದರಲ್ಲಿ ಬರುವ ಪ್ರೇತಾರಾಧನೆಗಳೆಲ್ಲವೂ ಒಂದು ಪ್ರಾರ್ಥನೆಯಲ್ಲಿಯೇ ಪರಿಹಾರ ಆಗುವಂಥದ್ದು. ಹಾಗಾದರೆ ಎಲ್ಲಕ್ಕೂ ಈ ಮದುವೆಗಳು ಆಗಲೇಬೇಕಾ ಎಂಬ ನಿಯಮ ಇದೆ ಬೇಕಾ? ಇದಕ್ಕೆ ಈಗ ಜನರನ್ನು ಸೋಲಿಸುವಂಥ ಹೆದರಿಸುವಂಥ ಕೆಲಸಗಳು ನಡೀತಾ ಇದೆ. ನಮ್ಮ ಟಿವಿ, ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.